ನರೇಶ್ ನೇಥನ್ ಬೇಸ್ನ, ಅಕ್ಷಯ್ ಗಣೇಶ್ ಹಾಗೆ ಗೌತಮ್ ಹೆಬ್ಬಾರ್ ಅವರು ಹಾಗೂ ಸಂಜಯ್ ಕುಮಾರ್ ಆನ್ ಗಿಟಾರ್. ನಮ್ಮ ತಂಡದ ಬಹಳ ಮುಖ್ಯವಾದ ಸದಸ್ಯ ನಮ್ಮ ಡ್ರಮ್ಮರ್ ಜೋಜಿ, ಅವರ ಮಾವನವರು ಬೆಳಗ್ಗೆ ತೀರ್ಕೊಂಡಿದ್ದರಿಂದ ಅವರು ಬರಲಿಕ್ಕಾಗಲಿಲ್ಲ. ಬಟ್ ಕೊನೆ ಗಳಿಗೆಯಲ್ಲಿ ಕರೆ ಕೊಟ್ಟರು. ನಮ್ಮ ಜೊತೆ ಸುಮಾರು 10 ವರ್ಷಗಳ ಮುಂಚೆ ರೆಗ್ಯುಲರ್ ಆಗಿ ನುಡಿಸ್ತಾ ಇದ್ರು ನಮ್ಮ ಬ್ಯಾಂಡಲ್ಲಿ. ಅವರು ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಒಂದು ದಿವಸದಲ್ಲೇ ಎಲ್ಲ ಹೊಸ ಹಾಡುಗಳನ್ನು ಕಲ್ತ್ಕೊಂಡು ರೆಡಿಯಾಗಿ ಅದೆಲ್ಲ ನೆನಪಿಸ್ಕೊಂಡು ಜೋರಾದ ಚಪ್ಪಾಳೆಯಲ್ಲಿ ವಿಲ್ಫ್ರೆಡ್ ಡೆಮೋಸ್ ಹಾಗೂ ನಮ್ಮ ಸೌಂಡ್ ಇಂಜಿನಿಯರ್ ಪಾಲ್ ಆಂಥೋನಿ ಅವರಿಗೆ ಜೋರಾದ ಚಪ್ಪಾಳೆಯಲ್ಲಿ. ಆಮೇಲೆ ನಮ್ಮೆಲ್ಲರಿಗೂ ನೋಡೋಕೆ ಚೆನ್ನಾಗಿರೋದು ನಮ್ಮ ಲೈಟಿಂಗ್ ಇಂಜಿನಿಯರು ಜಾನ್ ದೇವ್ ಸಿಂಗ್ ಚಂಡೀಗಢಿಗೆ ಬಂದಿದ್ದಾರೆ. ಅವರು ಕರಾವಳಿ ಜನ ನನ್ನ ಸುಮಾರು 2 ತಿಂಗಳಲ್ಲಿ 4ನೇ ಬಾರಿ ಕರೆಸ್ಕೊಳ್ತಾರೆ. ಈ ಶ್ರೇಷ್ಠವಾದ ವೇದಿಕೆಯನ್ನು ನಮಗೆ ಒಂದು ಸೌಭಾಗ್ಯವನ್ನು ತಂದುಕೊಟ್ಟಂತ ಎಲ್ಲ ಆಯೋಜಕರಿಗೂ ನನ್ನ ಅನಂತ ಧನ್ಯವಾದಗಳು. ಪ್ರಕಾಶ್ ಶೆಟ್ಟಿ ಅವರೇ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್. ಅಮ್ಮನ ಮಡಿನಲ್ಲಿ ಅಮ್ಮನ ಆಶೀರ್ವಾದದೊಂದಿಗೆ ಇವತ್ತು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಯಾಕಂದರೆ ಬೆಳಗ್ಗೆ ನನ್ನನ್ನು ನೀವು ಭೇಟಿ ಮಾಡಿದರೆ ಇವನ್ ಯಾವ ಹಿಂಗೆ ಹಾಡ್ತಾನೆ ನೀವು ಅಂತ ಕೇಳ್ತೀನಿ. ಅಷ್ಟು ಜ್ವರ ಇತ್ತು, ಅಷ್ಟು ಥ್ರೋಟ್ ಇನ್ಫೆಕ್ಷನ್ ಇತ್ತು. ನನ್ನ ಗೆಳೆಯರು ಇದ್ದಾರೆ, ಫೋಕಸ್ ಇರ್ಬೋದು, ನಿಮಗೆಲ್ಲ ಗೊತ್ತಿರ್ಬೋದು, ಬಹಳ ಫೇಮಸ್ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಈ ನಮ್ಮ ಕರಾವಳಿ ಏರಿಯಾದಲ್ಲಿ. ಅವರಿಗೆ ಅವ್ರು ಫೋನ್ ಮಾಡಿದ್ರು, ಬಂದು ಹೇಗಿದ್ದೀರಿ, ಬರ್ತೀನಿ, ಮೀಟ್ ಮಾಡ್ತೀನಿ ಅಂತ. ಹೇಳೋ ಇಲ್ಲಪ್ಪ ಹುಷಾರಿಲ್ಲ, ನೀವು ಬರಲೇಬೇಕಿದ್ದಾರೆ, ನಿಮಗೂ ಕಾಯಿಲೆ ಬರುತ್ತೆ. ಅವರು ಹಠ ಮಾಡಿ ಬಂದು ಬರೋ ಜೊತೆಗೆ ಇನ್ನೂ ಒಂದು ಔಷಧಿ ತಗೊಂಡು ಇದನ್ನು ತಗೊಳ್ಳಿ ಸರ್, ನೀವು ಸಂಜೆ ಒಳ್ಳೆ ಕಾರ್ಯಕ್ರಮದಲ್ಲಿ ಗಂಟು ರೆಡಿ ಆಗುತ್ತೆ ನೋಡಿ, ಅಮ್ಮನ ಆಶೀರ್ವಾದ ಇದೆ, ನೀವು ಗ್ಯಾರಂಟಿ ರೆಡಿ ಆಗ್ತೀವಿ. ಸೊ ಮೊದಲನೇ ಹಾಡು ಬರೀ ನನ್ನ ವಾಯ್ಸ್ ಎಕ್ಸ್ಗೋಸ್ಕರ ನಾನು ಒಬ್ಬನೇ ಹಾಡು ಓಕೆ ಅನ್ಸುತ್ತಲ್ಲ. ಶುರು ಮಾಡೋಣ. ಹಾಗಾದ್ರೆ